ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 337 ಉತ್ತರಿಸುವ ಸಚಿವರು ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು. ಸದಸ್ಯರು ಕುಶಾಲಪ್ಪನವರು ಕೇಳ್ತಕ್ಕಂಥ ಕುಶಾಲಪುರದಲ್ಲ ಪ್ರತಾಪ್ ಸಿಂಹ ನಾಯಕ್ ಅವರ 337ನೇ ಪ್ರಶ್ನೆಗೆ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಸರ್, ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಇದ್ದದ್ದು, ತುಳುನಾಡಿನ ಪ್ರಸಿದ್ಧ ಜಾನಪದ ಕ್ರೀಡೆ ಕಂಬಳದ ಸಂಘಟಕರಿಗೆ ಪೂರ್ಣ ಅನುದಾನವನ್ನು ಇದುವರೆಗೆ ಬಿಡುಗಡೆ ಮಾಡದಿರುವುದರಿಂದಾಗಿ ಅನುದಾನದ ನಿರೀಕ್ಷೆಯಲ್ಲಿರುವ ಸಂಘಟಕರಿಗೆ ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಂತ ಬಂದಿದೆ ಹೇಳಿದ್ದಾರೆ. ಆದರೆ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನನ್ನ ಮುಂದಿನ ಪ್ರಶ್ನೆ ಇದ್ದದ್ದು, ಎಷ್ಟು ಕೊಟ್ಟಿದ್ದೀರಿ ಅನುದಾನ ಅಂತ ಹೇಳಿದ್ದಕ್ಕೆ ಇಬ್ಬರಿಗೆ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ. ಸುಮಾರು 20 ಕಡೆ ಈ ಕಂಬಳ ನಡೆಯುತ್ತಿದ್ದು, ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿರುವಾಗಲೇ 1 ಕೋಟಿಯನ್ನು ಬಿಡುಗಡೆ ಮಾಡಿದ್ರು. ಆ 20 ಕಂಬಳಗಳಿಗೆ 5 ಲಕ್ಷದ ಹಾಗೆ. ಅದರ ನಂತರ ಯೋಗೇಶ್ವರ ಪ್ರವಾಸೋದ್ಯಮ ಸಚಿವರಾಗಿದ್ದಾಗಲೂ ಕೂಡ 21, 22, 22, 23ರಲ್ಲಿ 1 ಕೋಟಿ ಬಿಡುಗಡೆಯಾಗಿತ್ತು. ಈ ಸರ್ಕಾರ ಬಂದ ಮೇಲೆ ಈ 1 ಕೋಟಿ ಬಿಡುಗಡೆ ಯಾಕೆ ಆಗಲಿಲ್ಲ? ಮತ್ತೆ ನಮಗೆ ಸಂಶಯ ಬರುವ ರೀತಿಯಲ್ಲಿ, ಯಾಕೆ ನಾವು ಪ್ರಶ್ನೆ ಕೇಳುವ ರೀತಿಯಲ್ಲಿ ಆಗಬಾರದು ಅಂತ ಹೇಳುವಂಥದ್ದು ನಮ್ಮ ಕಳಕಳಿ. ಅಲ್ಲಿ ಲಕ್ಷಾಂತರ ಜನ ಈ ಕ್ರೀಡೆಯ ಬಗ್ಗೆ ಅಭಿಮಾನ ಹೊಂದಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಈ ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸಿ ಅಲ್ಲಿ ನೇರವಾಗಿ ಹೇಳಿದ್ದಾರೆ, ನಾವು ಅನುದಾನವನ್ನು ಕೊಡ್ತೇವೆ ಅಂತ ಹೇಳಿ. ಆ ಘೋಷಣೆಯಾಗಿಯೇ ಉಳಿದಿದೆ. ಬಜೆಟ್ನಲ್ಲೇ ಇದನ್ನು ನಿಜವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ಅದಕ್ಕೋಸ್ಕರ ಮೀಸಲಿಡಬೇಕಿತ್ತು. ಬಜೆಟಲ್ಲೂ ಇಡಲಿಲ್ಲ. ಜೊತೆಗೆ ಇವತ್ತಿನವರೆಗೂ ಕಳೆದ ವರ್ಷದ ಕಂಬಳ ಅದು ಹೋಗಿ ಆಯಿತು, ಆದರೂ ಅನುದಾನ ಇನ್ನೂ ಬಿಡುಗಡೆ ಆಗಲಿಲ್ಲ ಮತ್ತು ಕ್ರೀಡಾಳುಗಳು ನಿರೀಕ್ಷೆಯಲ್ಲಿದ್ದಾರೆ. ಯಾವಾಗ ಮಾಡ್ತೀರಿ, ಯಾವಾಗ ಕೊಡ್ತೀರಿ ಅಂತ ಹೇಳುವಂತಹ ನಿರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿಯ ಜನ ಇದ್ದಾರೆ. ನಿಮ್ಮಿಂದ ಸಕಾರಾತ್ಮಕವಾದಂತಹ ಉತ್ತರವನ್ನು ತಕ್ಷಣ ಬಿಡುಗಡೆ ಆಗುವ ರೀತಿಯಲ್ಲಿ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಪ್ರತಾಪ್ ಸಿಂಹ ಅವರವರು ಕೇಳ್ತಕ್ಕಂಥ ಪ್ರಶ್ನೆಗೆ ನಾವು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಅವರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೀವಿ. ಈಗಾಗಲೇ ತಮಗೂ ಗೊತ್ತಿದ್ದಾಗೆ ಪುತ್ತೂರಿನ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳಕ್ಕೆ, ಆಮೇಲೆ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕೆರೆ ಕಂಬಳಕ್ಕೆ ನಾವು 5 ಲಕ್ಷ 10 ಲಕ್ಷ ಅನುದಾನ ಕೊಟ್ಟಿದ್ದೇವೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಿಲ್ಲುಗಳನ್ನು ತಯಾರಿಸಿ 20ನೇ ತಾರೀಕು ಮಾರ್ಚ್ದೊಳಗಾಗಿ ಕಳಿಸ್ಬೇಕಾಗಿತ್ತು. ಅವಾಗ ಇವರು ನಮ್ಮವ್ರು ಕ್ಲೋಸ್ ಮಾಡಿದರು. ಇವರು 23ನೇ ತಾರೀಕಿನ ದಿವಸ ಕಳಿಸಿದ್ದಾರೆ. ಬಿಲ್ ತಡಾಗಿ ಬಂದಿತ್ತು ಅಂಥೇಳಿ ಅವರಿಗೆ ಕೊಡೋದಕ್ಕೆ ಆಗಿರಲಿಲ್ಲ. ಇದನ್ನು ತಕ್ಷಣ ನಾವು ಬಿಡುಗಡೆ ಮಾಡ್ತೀವಿ. ನಮ್ಮ ಇಲಾಖಾ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ, ಅವರಿಗೆ ಸೂಚನೆ ಕೊಡ್ತೀನಿ. ಒಂದು ವೇಳೆ ಇನ್ನೂ ಬಿಡುಗಡೆ ಆಗಿರದಿದ್ದರೆ ಈ ಸದನ ಮುಗಿಯೋದ್ರೊಳಗಾಗಿ ನಾವು ಆ ಹಣ ಬಿಡುಗಡೆ ಮಾಡ್ತೀವಿ. ಆಮೇಲೆ ತಮ್ಮ ಕಳಕಳಿಯಂತೆ ಕನಿಷ್ಠ 1 ವರ್ಷದಲ್ಲಿ ಈ ಕಂಬಳ ಕ್ರೀಡೆಗಾಗಿ 5 ಕಡೆಗಾದರೂ ನಾವು ಈ ವರ್ಷದಿಂದ 24-25ರಲ್ಲಿ 5 ಕಡೆಯಾರ ನಾವು ಕಂಬಳಕ್ಕೆ ಅನುದಾನವನ್ನು ಕೊಡ್ತೀವಿ. ಅದು ನಮ್ಮ ಸರ್ಕಾರದ ಭರವಸೆ ಅನ್ನೋದನ್ನು ತಮಗೆ ಹೇಳೋದಕ್ಕೆ ಬಯಸ್ತೀನಿ. ಸಭಾಪತಿಗಳೇ, ತಮ್ಮ ಮೂಲಕ ಸಚಿವರಲ್ಲಿ ವಿನಂತಿ, ಅದು ನಿಶ್ಚಿತವಾದಂತಹ 20 ಕಡೆ ಕಂಬಳ ಆಗುವಂಥದ್ದು. ಈಗ ಒಂದು ಎಡಿಷನ್ ಆಗಿ ಈಗ ಅದು ರಾಜಧಾನಿಗೆ ಬಂದಿದೆ. ರಾಜಧಾನಿಯಲ್ಲೇ ಈಗ ಕಂಬಳದ ಸವಿಯನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ.
ಹಾಗಾಗಿ 20ಕ್ಕೆ 20 ನಾವು 5 ಮಂದಿಗೆ ಮಾತ್ರ ಕೊಡ್ತೇವೆ ಹೇಳಿದರೆ ಉಳಿದ 15 ಜನರಿಗೆ ನಾವು ತಾರತಮ್ಯ ಮಾಡಿದಾಗೆ ಆಗ್ತದೆ. ಈಗ ತಮ್ಮ ಗಮನಕ್ಕೆ ತರುವಂಥದ್ದು, ನೀವು ಕೊಟ್ಟಿರುವಂತಹ ಎರಡು ನಿಮ್ಮದೇ ಪಕ್ಷದ ಶಾಸಕರ ಕ್ಷೇತ್ರಕ್ಕೆ ಕೊಟ್ಟಾಗೆ ಆಗ್ತದೆ ಹೊರತು ಉಳಿದ ಕಡೆ ತಾವು ತಾರತಮ್ಯ ಮಾಡಿದಾಗೆ ಆಗ್ತದೆ. ಎಲ್ರಿಗೂ ಕೊಡುವಂತಹ ರೀತಿಯಲ್ಲಿ 1 ಕೋಟಿ ಕೊಡ್ತಾ ಇದೆ, 3 ವರ್ಷಗಳಿಂದ ಕೊಡ್ತಾ ಇದ್ದೀರಿ. ಈ ವರ್ಷ ಅದನ್ನು ಮುಂದುವರಿಸಬೇಕು ಅಂತೇಳಿ ಮತ್ತೆ ಸಭಾಪತಿಗಳ ಮೂಲಕ ಸಚಿವರಲ್ಲಿ ನಾನು ನಮ್ರವಾಗಿ ವಿನಂತಿಸ್ತೇನೆ. ಸನ್ಮಾನ್ಯ ಸಚಿವ, ಎಲ್ಲ ಕಂಬಳಕ್ಕೆ ಒಂದು ಕಂಬಳಕ್ಕೆ 10 ಲಕ್ಷ ಅಂತ ಕೈದು ಕೊಡುವುದಕ್ಕಿಂತ ಸಮಾನವಾಗಿ ಎಲ್ಲ ಕಂಬಳಕ್ಕೆ. ಅಧ್ಯಕ್ಷರೇ, ಈ ಕ್ರೀಡೆಯೊಳಗೆ ರಾಜಕಾರಣ ಇಲ್ಲ. ರಾಜಕಾರಣದಾಗ ಬೇಕಾದ್ರೆ ಹಾಗೆ ತೋರಿಸ್ತದೆ ಅಂತ ಹೇಳಿ ಒಬ್ಬರಿಗೆ ಮಾತ್ರ ಕೊಟ್ಟಾಗ. ಆದರೆ ನಾವು ಇವುಗಳಿಗೆ ಮಂಜೂರು ಮಾಡಿದಾಗ ಇವರು ಯಾವ ಪಕ್ಷದ ಶಾಸಕರಲ್ಲಿದ್ದಾರೆ ಅನ್ನೋದನ್ನು ಗಮನಿಸಿಲ್ಲ. ಆ ಕಂಬಳದ ಕಾರಣಕ್ಕನೇ ಕೊಟ್ಟಿರುವಂಥದ್ದು. ಒಂದು ನಿಮಿಷ. ಆದರೆ ಇಷ್ಟು ನಾನು ತಮಗೆ ಭರವಸೆ ಕೊಡ್ತೀನಿ, ಇದರಲ್ಲಿ ರಾಜಕೀಯ ಬೆರೆಸಿದ ಹಾಗೆ ತಾವು ಅನುದಾನವನ್ನು ಹೆಚ್ಚಿಗೆ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದೀರಿ. ನಾನು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನೂ ಎಷ್ಟು ಜಾಸ್ತಿ ಆಗುತ್ತೆ ಕಂಬಳ ಕ್ರೀಡೆಗೆ ಪ್ರೋತ್ಸಾಹ ಮಾಡೋದಕ್ಕೆ ಮಾಡ್ತೀನಿ.